ಕೋವಿಡ್ ನಿಯಮಾವಳಿಯಂತೆ ಕಾಪು ಹೊಸ ಮಾರಿಗುಡಿಯಲ್ಲಿ ಆಟಿ ಮಾರಿ ಪೂಜೆಯ ಸೇವೆ ನಡೆಯಲಿದೆ ಎಂದು ಕಾಪು ಹೊಸ ಮಾರಿಗುಡಿಯ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷ ರಮೇಶ್ ಹೆಗಡೆ ಕಲ್ಯ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಜುಲೈ 27ರಂದು 28ರಂದು ನಡೆಯಲಿರುವ ಆಷಾಢ ತಿಂಗಳಲ್ಲಿ ಬರುವ ತುಳುವರ ಆಟಿ ಮಾರಿ ಪೂಜೆಯಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಲಿದೆ. ಭಕ್ತಾದಿಗಳು ಸರ್ಕಾರದ ಆದೇಶದಂತೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ದೇವಳಕ್ಕೆ ಬಂದು ಸೇವೆ ನೀಡಲು ಅವಕಾಶ ನೀಡಲಾಗಿದೆ. ದೇವಳದ ಮಾರಿಯಮ್ಮನ ಗರ್ಭಗುಡಿ ಮತ್ತು ಉಚ್ಚಂಗಿ ಅಮ್ಮನ ಗುಡಿಯ ಜೀರ್ಣೋದ್ಧಾರ ಕಾರ್ಯ ಪ್ರಗತಿಯಲ್ಲಿದ್ದು ಭಕ್ತಾದಿಗಳು ಶಿಲಾಸೇವೆ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ನಾಡಿದ್ದು 27, 28ರಲ್ಲಿ ನಡೆಯಲಿರುವಂತಹ ಆಟಿ ಮಾರಿ ಪೂಜೆಯು ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಸೇವೆಯನ್ನು ಮಾಡುವ ಅವಕಾಶವಿರುವುದರಿಂದ ನಾಡಿದ್ದು ಭಕ್ತಾದಿಗಳಿಗೆ ದೇವಿಯ ದರ್ಶನ, ಹಣ್ಣುಕಾಯಿ ಇತರ ಸೇವೆಗಳನ್ನು ಮಾಡುವಂಥ ಅವಕಾಶವನ್ನು ನಾವು ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಕ್ಕೆ ಭಕ್ತಾದಿಗಳು ಸರ್ಕಾರದ ಮಾರ್ಗಸೂಚಿಯಂತೆ ಅಂತರವನ್ನು ಪಾಲಿಸಿಕೊಂಡು ಮಾಸ್ಕ್ ಧರಿಸಿ ದೇವಿಯನ್ನು ದರ್ಶನ ಮಾಡಿಕೊಂಡು ಹೋಗಬೇಕಾಗಿ ಆಡಳಿತ ಮಂಡಳಿಯವರ ವಿನಂತಿ. ಹಾಗೂ ದೇವಿಯ ಗರ್ಭಗುಡಿ, ಉಚ್ಚಂಗುಡಿ ಇತರ ಕಾಮಗಾರಿಗಳು